ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ. ನಮಸ್ಕಾರ. ಬ್ರಹ್ಮಾಂಡವನ್ನು ಬೆಳಗಲಿಕ್ಕೆ ಸೂರ್ಯ ಇದ್ರೂ ಕೂಡ ಜಗತ್ತಿನಲ್ಲಿ ಕತ್ತಲು ಕೂಡ ಇದ್ದೇ ಇರ್ತದೆ. ಹಾಗೆ ಮನುಷ್ಯನ ಜೀವನ ಕೂಡ ಕಷ್ಟಗಳು ಇದ್ದದ್ದೇ. ಜೀವನ ಅಂತ ಹೇಳುವಂಥದ್ದೊಂದು ಪರ್ಫೆಕ್ಟ್ ಊಟ ಅಂತ ಹೇಳ್ಬೋದು. ಜೀವನದಲ್ಲಿ ಎಷ್ಟು ದಿನ ಸಿಹಿಯನ್ನು ಅನುಭವಿಸ್ಲಿಕ್ಕಾಗ್ತದೆ ಹೇಳಿ? ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ ಇವೆಲ್ಲವೂ ಇದ್ರೆ ಒಂದು ಊಟ ಪರ್ಫೆಕ್ಟ್ ಅಂತ ಅನಿಸ್ಕೊಳ್ತದೆ. ಜೀವನದೊಟ್ಟಿಗೆ ಊಟಕ್ಕೆ ಇಷ್ಟೊಂದು ಹೋಲಿಕೆ ಇರಬೇಕಾದ್ರೆ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯಲ್ಲಿ ಒಂದು ಕುಕಿಂಗ್ ಶೋ ಇಲ್ಲದಿದ್ರೆ ಹೇಗೆ ಹೇಳಿ? ಇದು ರುಚಿಯಿಂದ ರುಚಿಗಾಗಿ ರುಚಿಗೋಸ್ಕರ ಶುರುವಾಗ್ತಿರುವಂತಹ ಕಾರ್ಯಕ್ರಮ ಬಳ್ಳಾಲ್ ಕ್ಯಾಬುಶ್ ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ರೋಡ್ ಉಡುಪಿ. ಸೊ ಪಟ್ಪಟ ಅಂತ ಮಾತಾಡ್ಲಿಕ್ಕೆ ನಿಮ್ಮ ಮನೆ ಹುಡುಗಿ ಈ ಕೀರ್ತಿ ಇರಬೇಕಾದ್ರೆ ಚಟ್ ಚಟ ಅಂತ ಒಗ್ಗರಣೆ ಸಿಡಿಸ್ಲಿಕ್ಕೆ ಒಬ್ರು ಬೇಕಲ್ಲ. ಪ್ರತಿ ವಾರ ನಿಮಗೆ ಹೊಸ ಹೊಸ ಡಿಶ್ಗಳನ್ನು ಮಾಡಿ ನಿಮ್ಮ ಮನೆ ಮನವನ್ನು ಗೆಲ್ಲಲಿಕ್ಕೆ ಬರ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಅವರು. ಸೊ ಅವ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡಲೇಬೇಕಲ್ಲ. ಅಡುಗೆ ಮಾಡೋದ್ರಲ್ಲಿ ತುಂಬ ವೆರೈಟಿ ಇರ್ತದೆ, ಹಾಗೆ ಅಡುಗೆ ಮಾಡೋರಲ್ಲೂ ತುಂಬ ವೆರೈಟಿ ಇರ್ತದೆ. ಕೆಲವೊಮ್ಮೆ ಅಡುಗೆ ಅನಿವಾರ್ಯತೆ ಆಗಿದ್ರೂ ಕೂಡ ಕೆಲವೊಮ್ಮೆ ಅಡುಗೆ ಖುಷಿಯಾಗಿರ್ತದೆ. ಸೊ ಇದು ಇವರ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಇವರಿಗೆ ಅಡುಗೆ ಮಾಡೋದು ಅಂತ ಹೇಳಿದರೆ ತುಂಬ ಫೇವ್ರೆಟ್ ಕೆಲಸ. ಅಡುಗೆ ಅಂತ ಹೇಳಿದರೆ ಇವರಿಗೆ ಪ್ರೀತಿ, ಅಡುಗೆನೇ ಇವರ ಶಕ್ತಿ, ಅಡುಗೆಯಲ್ಲೇ ಏನೋ ಸಾಧನೆ. ಸೊ ಹಾಗಾಗಿ ಈ ಸ್ಪೆಷಲ್ ಪರ್ಸನ್ ನಮ್ಮ ಈ ಶೋನ, ಕುಕ್ಕಿಂಗ್ ಶೋನ, ನಮ್ಮ ಅಡುಗೆ ಕೋಣೆಯ ಮಹಾರಾಣಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಸೊ ಬನ್ನಿ, ಯಾಕೆ ತಡ, ಮೊದಲು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸ್ಪಂದನ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಸಮಸ್ತ ವೀಕ್ಷಕರಿಗೂ ಅಶ್ವಿನಿ ಆರ್ ಶೆಟ್ಟಿಯ ಪರವಾಗಿ ನಮಸ್ತೆ, ಸ್ವಾಗತ. ಓಕೆ, ಇಂಟ್ರಡಕ್ಷನ್ ನೀವೇ ಹೇಳ್ಬಿಟ್ರಿ. ನನ್ನ ಇಂಟ್ರಡಕ್ಷನ್ ಹೇಗಿತ್ತು? ನಾನು ನಿಮ್ಮ ಬಗ್ಗೆ ಕೊಟ್ಟ ಇಂಟ್ರಡಕ್ಷನ್ ಸೂಪರ್ ಕೀರ್ತಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇಷ್ಟು ನಿಮ್ಮ ಅಡುಗೆಯನ್ನು ಇಷ್ಟೊಂದು ಜೀವನದಲ್ಲಿ ಹಚ್ಕೊಂಡಿದ್ದೀರಿ. ಸೊ ನಿಮ್ಮ ಬಗ್ಗೆ ಇಂಟ್ರಡಕ್ಷನ್ ಕಡಿಮೆನೆ ಬಿಡಿ. ಓಕೆ ಸರಿ, ಈ ಕಾರ್ಯಕ್ರಮದಲ್ಲಿ ಫಸ್ಟ್ ಎಪಿಸೋಡ್ ಇದು. ಸೊ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಫಸ್ಟ್ ನೀವು ಯಾವ ಅಡುಗೆಯನ್ನು ಕೊಟ್ಟು ನನ್ನನ್ನು ಇಂಪ್ರೆಸ್ ಮಾಡಲಿಕ್ಕೆ ರೆಡಿ ಇದ್ದೀರಿ? ಕೀರ್ತಿ, ನಿಮ್ಗೆ ಗೊತ್ತಿರುವ ಹಾಗೆ ಇದು ಕ್ರಿಸ್ಮಸ್ ಸೀಸನ್ ಹತ್ರ ಬರ್ತಾ ಇದೆ ಅಲ್ಲ? ಹೌದು. ಸೊ ನಾನಿವತ್ತು ಫಸ್ಟಿಗೆ ಕ್ರಿಸ್ಮಸ್ ಸ್ನ್ಯಾಕ್ ಆಗಿರುವ ಕುಲ್ ಅನ್ನ ಸ್ವಲ್ಪ ಡಿಫರೆಂಟ್ ಟಚ್ ಕೊಟ್ಟು ಮಾಡ್ತಾ ಇದ್ದೇನೆ. ಸೊ ಯಾವುದೇ ಅಡುಗೆ ಮಾಡ್ಲಿ ಅಲ್ಲಿ ಅಶ್ವಿನಿ ಮೇಡಮ್ ನ ಒಂದು ಟಚ್ ಇರ್ಬೇಕು. ಅದೇ ಸ್ಪೆಷಾಲಿಟಿ ನಮ್ಮ ಶೋದು ಕೂಡ. ಸೊ ಹಾಗಾಗಿ ರೆಡಿ? ನೀವು ರೆಡಿ ಇದ್ದೀರಿ, ನಾನು ರೆಡಿ ಇದ್ದೇನೆ. ಸೊ ಯಾಕೆ ಅಡುಗೆ ಮಾಡೋಣ? ಮ್ಯಾಮ್, ಹಬ್ಬ ಬಂತು ಅಂತ ಹೇಳಿದ್ರೆ ಬೇರೆಯವ್ರಿಗೆಲ್ಲ ಸಂಸ್ಕೃತಿ ಸಂಪ್ರದಾಯ ಅದೆಲ್ಲ ಇರ್ತದೆ, ಬಟ್ ಮಕ್ಕಳಿಗಂತೂ ತಿಂಡಿದ ಮೇಲೆ ಕಣ್ಣಿರ್ತದೆ. ಸೊ ಹಾಗಿರುವಾಗ ನೀವೊಂದು ಸ್ಪೆಷಲ್ ಡಿಶ್ ಮಾಡ್ತೇನೆ ಅಂತ ಹೇಳಿದ್ದೀರಿ. ಸೊ ಹಾಗಾಗಿ ನೀವು ರೆಡಿ ಇದ್ದೀರಿ ಅಂತ ಹೇಳಿದ್ಮೇಲೆ ಸ್ಟಾರ್ಟ್ ಮಾಡೋಣ. ಏನೆಲ್ಲ ಬೇಕು ಮ್ಯಾಮ್ ಇದಕ್ಕೆ? ಗೋಧಿ ಹಿಟ್ಟು 1 ಕಪ್, ಅರ್ಧ ಕಪ್ನಷ್ಟು ತುರಿದ ಬೆಲ್ಲ, ಅಂದ್ರೆ ನಾನು ಮಿಕ್ಸರ್ ಅಲ್ಲಿ ಹಾಕಿ ಸ್ವಲ್ಪ ಒಂದು ಸುತ್ತ ತಿರುಗಿಸ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ರಿಂದ 2 ಸ್ಪೂನ್ ತುಪ್ಪ, ಇದು ಏಲಕ್ಕಿ ಪೌಡರ್ ಫ್ಲೇವರ್ ಕೊಡ್ಲಿಕ್ಕೆ, ನೆಡ್ ಮಾಡ್ಲಿಕ್ಕೆ ಸ್ವಲ್ಪ ನೀರು, ಹಾಗೂ ಫ್ರೈ ಮಾಡ್ಲಿಕ್ಕೆ ಎಣ್ಣೆ ಅಂದ್ರೆ ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಫ್ಲೇವರ್ ಜಾಸ್ತಿ ಆಡ್ ಮಾಡ್ತದೆ ಅನ್ನೋ ಕಾರಣದಿಂದ. ಓಕೆ ಮ್ಯಾಮ್. ಸೊ ಎಲ್ಲ ರೆಡಿ ಆಗಿದೆ ಅಂದ್ಮೇಲೆ ನಾನು ರೆಡಿ. ಓಕೆ. ಫಸ್ಟಿಗೆ ನೆಡ್ ಮಾಡುವ. ಓಕೆ. ನಾನೊಂದು ಮಿಕ್ಸಿಂಗ್ ಬೌಲಿಗೆ ಇದನ್ನು ಹಾಕೊಂಡೆ ನೋಡಿ. ಓಕೆ. ಗೋಧಿ ಹಿಟ್ಟು, ಅದರ ನಂತರ ಸ್ವಲ್ಪ ತುರಿದಿಟ್ಟಂತಹ ಬೆಲ್ಲ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನ ಆಡ್ ಮಾಡ್ಕೊಳ್ಬಹುದು. ಮತ್ತೆ 1 ರಿಂದ 2 ಸ್ಪೂನ್ ಅಷ್ಟು ತುಪ್ಪ ನೋಡಿ. ನೀವು ಶುಗರ್ ಬದಲು ಬೆಲ್ಲ ಯೂಸ್ ಮಾಡ್ತಾ ಇದ್ದೇನೆ. ಮೈದಾ ಹಿಟ್ಟಿನ ಬದಲಿಗೆ ಸ್ವಲ್ಪ ಗೋಧಿ ಹಿಟ್ಟು. ಓಕೆ. ಇದು ಫ್ಲೇವರ್ ಆಡ್ ಮಾಡ್ಲಿ ಅಂತ ಸ್ವಲ್ಪ ಏಲಕ್ಕಿ, ಪಿಂಚ್ ಅಷ್ಟು ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಸ್ವಲ್ಪ ಡ್ರೈ ಇಂಗ್ರೀಡಿಯೆಂಟ್ಸ್ ಅನ್ನ ಮೊದಲಿಗೆ ನಾವು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೀರ್ತಿ, ನಿಮ್ಗೆ ಇದರದ್ದು
ಏನಾದ್ರೂ ಗುಣಗಳು ಗೊತ್ತಿದೆಯಾ? ಹೆಲ್ತ್ ಬೆನಿಫಿಟ್ಸ್? ಶುಗರ್ ತಿಂದ್ರೆ ಕ್ಯಾಲೋರೀಸ್ ಜಾಸ್ತಿ, ಸೊ ಫಿಟ್ನೆಸ್ ಕೂಡ ಹಾಳಾಗುತ್ತೆ. ಸೊ ಹಾಗಿರುವಾಗ ಬೆಲ್ಲ, ಐ ಮೀನ್ ನಾವು ಸ್ವೀಟ್ಸ್ ಅಂತ ವಿಷಯಕ್ಕೆ ಬಂದಾಗ ಎಲ್ಲ ಮರ್ತು ಬಿಡ್ತೇವೆ. ಕರೆಕ್ಟ್. ಸ್ವೀಟ್ ಅಂತ ಹೇಳುವಾಗ ಕಣ್ಣು ಮುಚ್ಕೊಂಡು ತಿನ್ಲಿಕ್ಕೆ ಶುರು ಮಾಡ್ತೇವೆ, ಹೆಲ್ತ್ ಬಗ್ಗೆ ಯೋಚನೆ ಮಾಡೋದು ಕಡಿಮೆ. ಸೊ ಹಾಗಿರುವಾಗ ಸಕ್ಕರೆ ಬದಲು ಬೆಲ್ಲನ ಯೂಸ್ ಮಾಡಿದ್ರೆ ಬೆಲ್ಲ ತುಂಬಾ ಶಕ್ತಿವರ್ಧಕ ಕೀರ್ತಿ. ಗೋಧಿ ಹಿಟ್ಟು ಅಷ್ಟೇ. ನಾರ್ತ್ ಅಲ್ಲಿ ನಾವು ಇಲ್ಲಿ ರೈಸ್ ಹೇಗೆ ತಿಂತೇವೋ, ನಾರ್ತ್ ಅಲ್ಲಿ ಎಲ್ರು ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ಕೊಳ್ತಾರೆ, ಗೊತ್ತಾ ನಿಮ್ಗೆ? ತುಂಬಾ ಶಕ್ತಿವರ್ಧಕ. ನಮ್ಮ ಹಿರಿಯರು ಮೊದ್ಲೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ಗದ್ದೆ ಕೆಲ್ಸಕ್ಕೆಲ್ಲ ಹೋಗ್ತಿದ್ರಲ್ಲ, ಆಗ ಬೆಲ್ಲ ತಿಂದು ನೀರ್ ಕುಡಿತಾ ಇದ್ರು. ಅಂದ್ರೆ ಅದು ಎನರ್ಜಿ ಕೊಡ್ತದೆ ಅನ್ನೋ ಕಾರಣಕ್ಕೆ. ಈಗಿನವರಿಗೆಲ್ಲ ಅಷ್ಟು ಅದರದ್ದು ಹೆಲ್ತ್ ಬೆನಿಫಿಟ್ಸ್ ಗೊತ್ತಿಲ್ಲ, ಹಾಗಾಗಿ ಹೆಚ್ಚಾಗಿ ಶುಗರ್ ಯೂಸ್ ಮಾಡ್ತಾರೆ. ಮತ್ತೆ ರಕ್ತಹೀನತೆ ಇದ್ದವರಿಗೂ ಬೆಲ್ಲ ತುಂಬಾ ಒಳ್ಳೇದು. ನೋಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನೆಡ್ ಮಾಡ್ತಾ ಇದ್ದೇನೆ. ಒಮ್ಮೆಲೆ ನೀರು ಹಾಕೊಳ್ಳೋದು ಬೇಡ ಏನು. ನೀವು ಆಹಾರದ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀರೋ, ಆರೋಗ್ಯದ ಬಗ್ಗೆ ಕೂಡ ಅಷ್ಟೇ ಯೋಚನೆ ಮಾಡ್ತೀರಿ ಅಂತ ಗೊತ್ತಾಗ್ತದೆ. ಅಂದ್ರೆ ಹೊರಗಿನಿಂದ ತಂದ ಫುಡ್ ಆದ್ರೆ ಪರವಾಗಿಲ್ಲ, ನಾವು ಮನೆಯಲ್ಲೇ ಮಾಡ್ಕೊಳ್ಳುವಾಗ ಸ್ವಲ್ಪ ನೋಡಿ ಮಾಡ್ಕೊಳ್ಳುವ ಅಂತ ನಿಧಾನವಾಗಿ ನೆಡ್ ಮಾಡ್ಕೊಳ್ಬೇಕು. ಓಕೆ, ನೀವೇ ಟ್ರೈ ಮಾಡಿರೋದಾ ಅಥವಾ ಗೋಧಿ ಹಿಟ್ಟು ಯೂಸ್ ಮಾಡೋದನ್ನ? ನಾನೇ ಟ್ರೈ ಮಾಡಿದ್ದು. ಬಂದ್ರೆ ಇದ್ರದ್ದು ಔಟ್ಪುಟ್ ತುಂಬಾ ಒಳ್ಳೆ ಬಂದಿತ್ತು, ಎಲ್ರಿಗೂ ಇಷ್ಟ ಆಯ್ತು ಮನೆಯಲ್ಲಿ. ಸೊ ಯಾಕೆ ವೀಕ್ಷಕರೊಟ್ಟಿಗೆ ನಾನು ಶೇರ್ ಮಾಡಬಾರ್ದು ಅಂತ ಮಾಡ್ತಾ ಇದ್ದೇನೆ ಇವತ್ತು. ನೋಡಿ, ನಾನು ಸ್ವಲ್ಪ ಸ್ವಲ್ಪವೇ ನೀರು ಹಾಕೊಳ್ತಾ ಇದ್ದೇನೆ. ತುಂಬಾ ನೀರು ಆಡ್ ಮಾಡಿದ್ರು ಎಣ್ಣೆ ಎಳ್ಕೊಳ್ತದೆ ನಾವು ಫ್ರೈ ಮಾಡುವಾಗ. ಸೊ ನಿಧಾನವಾಗಿ. ನೀವು ಯಾವ ರೀತಿ ಅಡುಗೆಗಳನ್ನ ಜಾಸ್ತಿ ಮಾಡ್ತೀರಿ? ಸ್ವೀಟ್ಸ್ ಅಥವಾ ಖಾರ? ಎಲ್ಲ ಟೈಪ್ ಇದು ನಾನು ಮಾಡ್ತೇನೆ. ಆಲ್ ರೌಂಡರ್ ಆ ಥರ ಏನೂ ಇಲ್ಲ, ಆದ್ರೂ ಟ್ರೈ ಮಾಡ್ತಾ ಇರ್ತೇನೆ ನಾನು. ಏನಾದ್ರೂ ಒಂಥರ ಡಿಫ್ರೆಂಟ್ ಆಗಿರುವ ರೆಸಿಪಿ ಎಲ್ಲ ನನ್ನದೇ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡಿ. ಮನೆಯಲ್ಲಿ ಹೇಗೆ ಇಷ್ಟ ಆಗ್ತದೆ? ಸ್ವೀಟ್ ಇಷ್ಟ ಆಗ್ತದೆ, ಖಾರ ಇಷ್ಟ ಆಗ್ತದೆ ಮನೆಯಲ್ಲಿ? ಓಕೆ, ನಮ್ಮ ಮನೆಯಲ್ಲಿ ಆಫ್ಟರ್ ಲಂಚ್ ಡೆಸರ್ಟ್ ಒಂದು ಬೇಕೇ ಬೇಕು ಕೀರ್ತಿ. ಸೊ ನಾನು ಡೈಲಿ ಏನಾದ್ರೂ ಒಂದು ಮಾಡ್ತಾ ಇರ್ತೇನೆ. ಸೊ ನೀವು ಸ್ಪೆಷಲಿಸ್ಟ್ ಇರುವಾಗ ನಿಮ್ಮನ್ನ ಹೇಗೆ ಬಿಡ್ತಾರೆ ಹೇಳಿ? ಹಾಗೆ ಇರ್ಬೋದು ಅಂತ ಅನಿಸ್ತದೆ, ನೀವು ಹೇಳಿದ್ದು ಕರೆಕ್ಟ್ ಆಗಿ. ನೋಡಿ, ಎಲ್ಲ ಬೇಕು ಬೇಕು ಅಂತ. ಅದ್ರಲ್ಲೂ ಸ್ವೀಟ್ ಮಾಡಿದ್ರಂತೂ ಶುಗರ್ ಆಡ್ ಮಾಡಿದ್ರೆ ಇನ್ನೂ. ಕೆಲವುದಕ್ಕೆ ಏನಂದ್ರೆ ಶುಗರೇ ಆಡ್ ಮಾಡ್ಬೇಕಾಗ್ತದೆ ಕೀರ್ತಿ, ಆದ್ರೆ ಕೆಲವುದ್ರಲ್ಲಿ ನಾವು ಸ್ಕಿಪ್ ಮಾಡ್ಕೊಳ್ಬಹುದು. ಹೌದು, ಶುಗರ್ ಅನ್ನ ಸ್ಕಿಪ್ ಮಾಡಿ ಬೆಲ್ಲವನ್ನ ಆಡ್ ಮಾಡ್ಕೊಳ್ಬಹುದು. ನೋಡಿ, ಕರೆಕ್ಟ್ ಆಗಿ ರೋಲ್ ಮಾಡ್ತಾ ಮಾಡ್ತಾ ನಾನು ನೆಡ್ ಮಾಡಿದೆ. ನಾವು ಚಪಾತಿ ಹಿಟ್ಟಿನ ಹದಕ್ ಮಾಡ್ತೇವಲ್ಲ, ಆ ತರ ಮಾಡ್ಕೊಂಡ್ರೆ ಆಯ್ತು. ಎಷ್ಟು ಚೆನ್ನಾಗಿ ಮಾಡ್ತಿದ್ದೀರಿ. ವೀಕ್ಷಕರಂತೂ ಖಂಡಿತ ಇವತ್ತು ಇದನ್ನ ಟ್ರೈ ಮಾಡೇ ಮಾಡ್ತಾರೆ. ಕರೆಕ್ಟ್ ಆಯ್ತಲ್ಲ? ಈಗ ಇದನ್ನ ನಾವು ಕುಲ್ ಶೇಪಿಗೆ ತರಬೇಕು. ಯಾವ ತರ ಅಂತ ತೋರಿಸ್ತೇನೆ ನೋಡಿ. ಒಂದು ಸಣ್ಣ ಪ್ರಮಾಣದಲ್ಲಿ ತಗೊಂಡು ರೌಂಡ್ ಮಾಡಿದೆ. ನಂತರ ಒಂದು ಫೋರ್ಕ್ನ ಸಹಾಯದಿಂದ ನೋಡಿ ಈ ತರ ಅದನ್ನ ಉದ್ದಕ್ಕೆ ಮಾಡಿ, ನಿಮ್ಗೆ ಸ್ವಲ್ಪ ತಿನ್ಬೇಕು ಅಂತ ಅನ್ಸಿದ್ರೆ ಸಣ್ಣ ಉಂಡೆ ಮಾಡ್ಕೊಂಡ್ರೆ ಆಯ್ತು. ಇದನ್ನ ಈ ತರ ರೋಲ್ ಮಾಡಿ ನೋಡಿ. ಕೋಲ್. ಅದೇ ತರ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಒಮ್ಮೆ ಮಾಡಿಕೊಂಡು ಫ್ಲಾಟ್ ಮಾಡಿದ್ರೆ ಆಯ್ತು. ನೋಡಿ, ಈ ತರ ತುಂಬಾ ಈಸಿ ಇದು ಮಾಡ್ಲಿಕ್ಕೆ. ಈ ತರ ರೌಂಡ್ ಮಾಡಿದ್ರೆ ಆಯ್ತು. ನೋಡಿ, ಕುಲ್ ಬರ್ತಿದೆ. ನಾವು ಬೇಕರಿಯಲ್ಲೆಲ್ಲ ತಂದು ತಿನ್ನುವಾಗ ಅಯ್ಯೋ ಹೇಗ್ ಮಾಡ್ತಾರಪ್ಪ ಅಂತ ಅನ್ಕೊಳ್ತಿತ್ತು ಮೊದ್ಲಲ್ವಾ? ಎಷ್ಟು ಈಸಿ ಆಗಿದೆ ನೋಡಿ ಕೀರ್ತಿ. ನೋಡಿ, ಜಸ್ಟ್ ರೋಲ್ ಇಟ್. ಇನ್ನು ತಿನ್ಬೇಕು ಹೇಳುವವರು ಸ್ವಲ್ಪ ಪ್ರಮಾಣದಲ್ಲಿ ಹಿಟ್ಟನ್ನ ಸಪರೇಟ್ ಮಾಡ್ಕೊಂಡು ಮಾಡಿದ್ರೆ
ನೋಡಿ ಸೈಡು ಏನು ಒಡ್ಕೊಳ್ಳೋದಿಲ್ಲ, ನೀಟಾಗಿ ಬರ್ತಾ ಇದೆ ಅಲ್ಲ. ನೀರು ಹಾಕಿದ್ದು ಪ್ರಮಾಣ ಕರೆಕ್ಟ್ ಆಗಿದ್ರೆ ಔಟ್ಪುಟ್ ಕರೆಕ್ಟ್ ಹಾಗೆ ಬರುತ್ತೆ. ಎಸ್. ನಿಮ್ಗೂ ಕುಕಿಂಗ್ ಇಷ್ಟನಾ ಕೀರ್ತಿ? ಕುಕಿಂಗ್ ಆಬ್ವಿಯಸ್ಲಿ ಇಷ್ಟ ಇರ್ತದೆ. ಹಾ, ಕೆಲವೊಮ್ಮೆ ಅಮ್ಮನ ಫೋರ್ಸಿಗೆ ನಾವು ಕಲಿತೇವೆ, ಕೆಲವೊಮ್ಮೆ ಅನಿವಾರ್ಯತೆ ಏನಿಲ್ಲದಾಗ ಮಾಡ್ಕೊಂಡು ತಿನ್ಬೇಕು. ಹೌದು. ಕೆಲವರಿಗೆ ಕೆಲವೊಮ್ಮೆ ಖುಷಿ, ಅದು ಅಷ್ಟೇ. ಅಡುಗೆ ಅಂತ ಹೇಳುವಂಥದ್ದು ಖುಷಿ. ಸೊ ಯಾವುದೇ ಮೂಡನ್ನು ಕೂಡ ಡೈವರ್ಟ್ ಮಾಡೋ ಶಕ್ತಿ ಇರುವಂಥದ್ದು ಅಡುಗೆ. ಕರೆಕ್ಟ್. ಸೊ ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದಿ ವರ್ಲ್ಡ್. ಎಸ್. ನಾವು ಮಾಡಿದ ಅಡುಗೆಯನ್ನ ತಿಂದವರು ನಮ್ಮನ್ನ ಪ್ರೈಸ್ ಮಾಡಿದ್ರೆ ಉಂಟಲ್ಲ, ತುಂಬಾ ಖುಷಿ ಆಗ್ತದೆ ಕೀರ್ತಿ. ಅದು ಯಾವ ಅವಾರ್ಡ್ಗೂ ಕಮ್ಮಿ ಅಲ್ಲ. ನೀವು ಯಾರಿಂದ ಇನ್ಸ್ಪೈರ್ ಆಗಿ ಅಡುಗೆಯನ್ನ ಅದರಲ್ಲಿ ಇರುವಂತಹ ಇಂಟ್ರೆಸ್ಟ್ ಅನ್ನ ಜಾಸ್ತಿ ಮಾಡ್ಕೊಂಡದ್ದು? ಕುಕಿಂಗ್ ಆಬ್ವಿಯಸ್ಲಿ ಹೆಣ್ಮಕ್ಳು ಎಲ್ಲರೂ ಕಲಿತಾರೆ, ಬಟ್ ಅದೊಂದು ಪ್ಯಾಷನ್ ಇರ್ತದಲ್ಲ ಅಡುಗೆ ಮಾಡೋದು ಕೂಡ, ಅದು ಯಾರಿಂದ ಇನ್ಸ್ಪೈರ್ ಆಗಿರೋದು? ನಂದು ಮಕ್ಕಳು ಸ್ವಲ್ಪ ಫುಡಿ. ಓಕೆ. ಪ್ಲಸ್ ನಾನು ಚೈಲ್ಡ್ಹುಡ್ ಅಲ್ಲಿ ಇರ್ಬೇಕಾದ್ರೆ ನನ್ನಮ್ಮ ಸ್ಕೂಲಿಂದ ಬರ್ಬೇಕಾದ್ರೆ ಡೈಲಿ ಏನಾದ್ರೂ ಒಂದು ಸ್ನಾಕ್ ಮಾಡುವವರು. ಅದನ್ನ ನಾನು ಕೇಳ್ತಾ ಇದ್ದೆ ಅಮ್ಮನ ಹತ್ರ, ಇದು ಯಾವ್ದ್ರಿಂದ ಮಾಡಿದ್ರಿ ಅಮ್ಮ, ತುಂಬಾ ಟೇಸ್ಟ್ ಆಗಿದೆ ಅಂತ. ಆಗ ನನ್ಗೆ ಅಮ್ಮ ಕೆಲವೊಂದು ರೆಸಿಪೀಸ್ ಅನ್ನ ಹೇಳ್ತಾ ಇದ್ರು. ಸೊ ಮೋಸ್ಟ್ಲಿ ಅವರಿಂದಲೇ ಇನ್ಸ್ಪೈರ್ ಆಗಿರಬಹುದು. ಹಾಗಾಗಿ ನಮ್ಮ ಹೊರಗಿನಿಂದ ತರುವುದೆಲ್ಲ ಸ್ವಲ್ಪ ಕಡಿಮೆ, ಸ್ನಾಕ್ಸ್ ಎಲ್ಲ ಮನೆಯಲ್ಲೇ ಮಾಡ್ತಾ ಇದ್ರು. ಸೊ ಹಾಗಿರುವಾಗ ಎಲ್ಲವನ್ನು ಮನೆಯಲ್ಲೇ ಟ್ರೈ ಮಾಡುವಂತ ಶ್ಯೂರ್. ಮತ್ತೆ ಒಂದು ಒಳ್ಳೆ ಟೈಮ್ ಪಾಸ್ ಕೀರ್ತಿ ಇದು. ಹೌದು. ಏನಾದ್ರೂ ಬೋರ್ ಆಗ್ತಾ ಇದೆ ಅಂದ್ರೆ ಡೈರೆಕ್ಟ್ ಕಿಚನಿಗೆ ಬಂದ್ರೆ ಆಯ್ತು, ಏನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಆಯ್ತು. ತನ್ನಷ್ಟಕ್ಕೆ ಫ್ರಿಡ್ಜ್ ಅಲ್ಲಿ ಏನಿದೆ ಅದನ್ನೆಲ್ಲ ತೆಗೆದು ಪ್ಯಾಂಟ್ರಿ ಯೂನಿಟ್ ಅಲ್ಲಿ ಏನಿದೆ ಅದನ್ನೆಲ್ಲ ನಮ್ಗೆ ಇಷ್ಟ ಬಂದ ಹಾಗೆ ಆಡ್ ಮಾಡಿದ್ರು ಸಹ ಒಳ್ಳೆ ಔಟ್ಪುಟ್ ಬರ್ತದೆ ಕೀರ್ತಿ. ಸರಿ, ಈಗ ಫ್ರೈ ಮಾಡುವನಾ? ಓಕೆ, ಶ್ಯೂರ್. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಳ್ಳೋ ಟೈಮ್ ಬಂದಿದೆ. ಸೊ ವಿರಾಮ ತಗೊಂಡು ಮತ್ತೆ ನಮ್ಮ ಅಡುಗೆನ ಕಂಟಿನ್ಯೂ ಮಾಡೋಣ. ವೀಕ್ಷಕರೇ, ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೇನೆ ಡಿಶ್ ಹೇಗೆ ಬರ್ತದೆ ಅಂತ. ಸೊ ಆ ಕ್ಯೂರಿಯಾಸಿಟಿಯನ್ನು ಇಟ್ಕೊಂಡೇ ಒಂದು ಬ್ರೇಕ್ ತಗೊಳ್ಳೋಣ. ಸೊ ಇದು ಪುಟ್ಟ ವಿರಾಮ ನಿಮ್ಮ ಬಳ್ಳಾಲ್ ಕ್ಯಾಬೂಶ್ ಸ್ಪಂದನ ರುಚಿ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ. ನಂತರ ಮತ್ತೊಮ್ಮೆ ಬಳ್ಳಾಲ್ ಕ್ಯಾಬೂಶ್ ಸ್ಪಂದನ ರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ. ಸೊ ಅಡುಗೆಯನ್ನು ಅರ್ಧಕ್ಕೆ ನಿಲ್ಸಾಗಿದೆ. ಸೊ ಅಡುಗೆನ ಕಂಪ್ಲೀಟ್ ಮಾಡೋಣ. ನಿಮಗೆ ಡಿಶ್ ನೋಡೋ ಕ್ಯೂರಿಯಾಸಿಟಿ ಇದೆ ಅಂತ ಖಂಡಿತ ಗೊತ್ತು. ಸೊ ಬನ್ನಿ ಅಡುಗೆನ ಕಂಟಿನ್ಯೂ ಮಾಡೋಣ. ಡಿಸೈನ್ ನೋಡಿದರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಹೇಗೆ ಫ್ರೈ ಮಾಡಿದ ನಂತರ ಹೇಗಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ, ನಿಮಗೂ ಇದೆ ಅಂತ ಗೊತ್ತು. ಸೊ ಆದಷ್ಟು ಬೇಗ ಫ್ರೈ ಮಾಡೋಣ. ಓಕೆ ಮ್ಯಾಮ್, ರೆಡಿಯಾ? ರೆಡಿ. ಓಕೆ, ಈಗ ಫ್ರೈ ಮಾಡುವ. ಫ್ರೈ ಮಾಡ್ಕೊಳ್ಳೋಣ. ನಾನು ಎಣ್ಣೆ ತಗೊಳ್ತಾ ಓಕೆ. ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ ನೋಡಿ. ಫಸ್ಟಿಗೆ ನಾನು ಗ್ಯಾಸನ್ನು ಆನ್ ಮಾಡ್ಕೊಳ್ವ. ಓಕೆ. ಇದನ್ನು ಆದಷ್ಟು ನಾವು ಲೋ ಫ್ಲೇಮಲ್ಲೇ ಮಾಡಬೇಕು ಕೀರ್ತಿ. ಈಗ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಓಕೆ. ಎಣ್ಣೆಯನ್ನು ಪೋರ್ ಮಾಡುವ. ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ ಕೀರ್ತಿ ನಾನು. ಓಕೆ. ಏನಾದರೂ ಕಾರಣ ಇದೆಯಾ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಿದ್ದೀರಿ? ಕೊಕೊನಟ್ ಆಯಿಲ್ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಇದರಲ್ಲಿ. ನಮ್ಮ ಸ್ಕಿನ್ನಿಗೆ, ರಕ್ತ ಪರಿಚಲನೆಗೆ. ನಮ್ಮ ಹಿರಿಯರೆಲ್ಲ ನಾರ್ಮಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ರು. ಈಗೀಗ ಸ್ವಲ್ಪ ಅದರದ್ದು ಬೆನಿಫಿಟ್ಸ್ ಗೊತ್ತಿಲ್ಲ ಅಲ್ಲ, ಹಾಗಾಗಿ ಎಲ್ಲ ಬೇರೆ ಬೇರೆ ನಮೂನೆಯ
ಟೈಪ್ನ ಆಯಿಲ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಹಾ. ಸೊ ಹಬ್ಬ ಅಂತ ಹೇಳುವಾಗ ಫಸ್ಟ್ ನಮಗೆ ಸ್ವೀಟ್ಸ್ ನೆನಪಾಗ್ತದೆ. ಹಾಗಿರುವಾಗ ಸ್ವೀಟ್ಸ್ ಇಲ್ಲದೆ ಯಾವ ಹಬ್ಬ ಕೂಡ ಕಂಪ್ಲೀಟ್ ಆಗೋದಿಲ್ಲ. ಸೊ ಕ್ರಿಸ್ಮಸ್ ಟೈಮಲ್ಲಿ ಹೇಗೆ ಸ್ವೀಟ್ ಮಾಡಿ ಇಲ್ಲಿ ಡಿಸೈನ್ ನೋಡಿದ್ರೆ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತದೆ, ಇನ್ನು ಹೇಗೆ ಬರ್ಬೋದು ಅಂತ. ನಾನಂತೂ ಫಸ್ಟ್ ಟೈಮ್ ತಿಂತಾ ಇರೋದು. ನೋಡಿ ನಾನು ಮಾಡಿ ಕೊಡ್ತೇನೆ, ನೀವು ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ. ಖಂಡಿತ. ಎಣ್ಣೆ ಕಾದಿದೆ ಅನಿಸ್ತದೆ. ನೋಡ್ತೇನೆ ಒಂದ್ ಸೆಕೆಂಡ್. ನೋಡಿ ಚೆಕ್ ಮಾಡಿದೆ. ಈಗ ಹಾಕಿದ ತಕ್ಷಣ ಮೇಲೆ ಬರ್ತದಲ್ಲ, ಆಗ ಎಣ್ಣೆ ಕಾದಿದೆ ಅಂತ ಅರ್ಥ ಕೀರ್ತಿ, ಆಯ್ತಾ? ಸಣ್ಣ ಸಣ್ಣ ವಿಷಯದಲ್ಲೂ ಅಷ್ಟು ವರ್ಕ್ ಮಾಡ್ತೀರಿ, ಅಷ್ಟು ಅಬ್ಸರ್ವ್ ಮಾಡ್ತೀರಿ ಅಂತ ಗೊತ್ತಾಗ್ತದೆ. ಇದನ್ನ ಈಗ ನಾನು ಮಾಡಿಟ್ಟಂತಹ ಕುಲ್ಕುಲ್ಲನ್ನ ಒಂದೊಂದೇ ಇದಕ್ಕೆ ಹಾಕ್ತೇನೆ. ಲೋ ಫ್ಲೇಮ್ ಅಲ್ಲೇ ಕಾಯಿಸ್ಕೊಳ್ಬೇಕು ಇದನ್ನ, ಇಲ್ಲಾದ್ರೆ ಒಮ್ಮೆಲೆ ಕಲರ್ ಬ್ರೌನ್ ಬಂದ್ಬಿಡ್ತದೆ, ಹಾಗಾಗಬಾರ್ದು. ನಿಧಾನವಾಗಿ ಕೈ ಆಡಿಸ್ತಾ ಇರ್ಬೇಕು. ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಿ ನೀವು ಮನೇಲಿ? ಕುಕಿಂಗ್ ಬಿಟ್ಟು ನೀವೇನು ಮಾಡ್ತೀರಿ? ಬಿಕಾಸ್ ಮೋಸ್ಟ್ ಆಫ್ ದಿ ಟೈಮ್ ನೀವು ಕಿಚನಲ್ಲೇ ಇರೋದು ಅಂತ ಗೊತ್ತಾಗ್ತಾ ಇದೆ. ಕುಕಿಂಗ್ ಬಿಟ್ಟು ಬೇರೆ ಏನಾದರೂ ಇಂಟ್ರೆಸ್ಟ್ ಇದೆಯಾ? ನಾನು ಸ್ವಲ್ಪ ಆಕ್ಟಿವ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಹೊರಗಡೆ ಎಲ್ಲ ನನ್ನ ಹಸ್ಬೆಂಡ್ಗೆ ಬಿಸ್ನೆಸ್, ಸೊ ಅವ್ರದ್ದು ಸ್ವಲ್ಪ ಕೆಲಸ ಎಲ್ಲ ಇರ್ತದೆ, ಸೊ ಅದು ಮಾಡಿಕೊಡ್ತೇನೆ. ಅಲ್ಲದೆ ನನಗೆ ಪೆಟ್ಸ್ ಅಂದ್ರೆ ತುಂಬಾ ಇಷ್ಟ ಕೀರ್ತಿ. ನನ್ನ ಹತ್ರ 3 ನಾಯಿ ಇದೆ, 2 ಬೆಕ್ಕು. ಹಾಗೆ ಅದರಲ್ಲೇ ಟೈಮ್ ಪಾಸ್ ಆಗ್ತದೆ. ಸ್ವಲ್ಪ ಗಾರ್ಡನಿಂಗ್ ಎಲ್ಲ ಮಾಡ್ಕೊಳ್ತಾ ಓದುವುದು ನನ್ನ ಹಾಬಿ. ನಿಮ್ದೇನು ಹಾಬಿ? ನಾವು ಅದೇ, ನಮ್ಗೆ ಮಾತಾಡೋದೇ ದೊಡ್ಡ ಹಾಬಿ. ಟೈಮ್ ಸಿಕ್ಕಿದಾಗ ಮಾತಾಡ್ತಾ ಇರ್ತೇವೆ. ಹಾಬಿಗಿಂತ ಜಾಸ್ತಿ ಅದು ಟ್ಯಾಲೆಂಟ್ ಅಲ್ಲ. ನಮ್ಗದು ಹಾಬಿ ಆಗಿ ಹೋಗಿದೆ, ಮಿಕ್ಕಿದವರು ಅದನ್ನು ಟ್ಯಾಲೆಂಟ್ ಅಂತ ಹೇಳ್ತಾರೆ. ಸೊ ವೀಕ್ಷಕರು ಏನು ಹೇಳ್ತಾರೆ ಅಂತ ನೋಡೋಣ. ಸೊ ಇವತ್ತಂತೂ ಆಡಿಯನ್ಸ್ ಅಂತೂ ಎಕ್ಸೈಟೆಡ್ ಆಗಿರ್ತಾರೆ. ಒಂದು ಇದು ಟ್ರೈ ಮಾಡೋಣ ಅಂತ. ತುಂಬಾ ಸಿಂಪಲ್ ರೆಸಿಪಿ, ಕ್ವಿಕ್ ಆಗಿ ಮಾಡ್ಕೊಳ್ಬಹುದು. ಹೌದು. ಮತ್ತೆ ನೋಡಿ, ಇದು ಫ್ರೈ ಮಾಡುವಾಗ ಕೊಕೊನಟ್ ಆಯಿಲ್ ಲೈಟ್ ಅರೋಮಾ. ಸೊ ಕಿಚನ್ ಇಂದ ಹಿಡಿದು ಇಡೀ ಮನೆಗೆ ಅರೋಮಾ ಹೋಗ್ಬೇಕು, ಆಗ ಮಾತ್ರ ಏನೋ ಇದೆ ಸ್ಪೆಷಲ್ ಅಂತ ರೆಡಿ ಆಗ್ತಾ ಇದೆ ಅಂತ. ಸೊ ಎಂತ ಕೆಲಸ ಇದ್ರೂ ಒಮ್ಮೆ ಕಿಚನ್ಗೆ ಬಂದು ಹೋಗುವ ಅಂತ ಅನಿಸ್ಬಿಡ್ತದೆ. ಹಾಗೆ ಮತ್ತೆ ಕುಕ್ಕಿಂಗ್ ಅನ್ನುವಂಥದ್ದು ಅದು ಸಿಂಪಲ್ ವಿಷಯ ಅಲ್ವೇ ಅಲ್ಲ. ಯಾವುದನ್ನ ಎಷ್ಟು ಆ್ಯಡ್ ಮಾಡಬೇಕು ಅಷ್ಟು ಆ್ಯಡ್ ಮಾಡಿದ್ರೆ ಮಾತ್ರ ಒಳ್ಳೆ ಡಿಶ್ ರೆಡಿ ಆಗೋದು. ಪ್ಲಸ್ ನಮ್ಮ ಪ್ರೀತಿನೂ ಆ್ಯಡ್ ಆಗ್ತದೆ ಕೀರ್ತಿ. ಹೌದು. ಹಾಗಾಗಿ ನೀವು ಮಾಡೋ ಎಲ್ಲ ಅಡುಗೆ ಕೂಡ ಸ್ಪೆಷಲೇ, ವಿತ್ ಸ್ಮೈಲ್ ಮಾಡ್ತೀರಿ. ಸೊ ಹಾಗಾಗಿ ಆ್ಯಂಡ್ ಹೆಲ್ತ್ ಬಗ್ಗೆ ತುಂಬ ಫೋಕಸ್ ಮಾಡ್ತೀರಿ. ಸೊ ಹೆಲ್ತ್ ಇಸ್ ವೆಲ್ತ್ ಅಂತ ನಾವು ಯಾವಾಗಲೇ ಒಪ್ಕೊಂಡಿದೆ ಆಗಿದೆ. ಸೊ ಹಾಗಾಗಿ ಎಷ್ಟೇ ಬದಲಾವಣೆಗಳು ಜಗತ್ತಲ್ಲಿ ನಡೀತಿದ್ರು ಕೂಡ ಹೆಲ್ತ್ ಅನ್ನೋದು ಇಂಪಾರ್ಟೆಂಟ್ ಯಾವಾಗಲೂ ಕೂಡ. ಸೊ ಆದಷ್ಟು ಹೆಲ್ತಿ ಫುಡ್ಗಳನ್ನ ತಿನ್ನೋದ್ರನ್ನ ನಾವು ಅಭ್ಯಾಸ ಮಾಡ್ಕೊಂಡ್ರೆ ಸೊ ಅಡುಗೆ ಮಾಡೋರ್ಗು ಒಂದು ನೆಮ್ಮದಿ ಇರ್ತದೆ, ಹೆಲ್ತ್ ಏನು ಹಾಳಾಗ್ತಾ ಇಲ್ಲ ನಾವು ಮಾಡೋದ್ರಿಂದ ಅಂತ. ಮತ್ತೆ ಈಗಿನ ಮಕ್ಕಳಿಗೆ ಹೊರಗಿನ ಫುಡ್ ಇಷ್ಟ, ಆದ್ರೂ ನಾನು ಏನ್ ಟ್ರೈ ಮಾಡ್ತೇನೆ ಅಂದ್ರೆ ಅದೇ ಟೇಸ್ಟ್ ಅನ್ನ ಮನೆಯಲ್ಲಿ ರೆಡಿ ಮಾಡಿ ಕೊಡುವ ಅಂತ. ಅದೊಂದು ಟೆಕ್ನಿಕ್, ಅಮ್ಮನವರದೊಂದು ಟೆಕ್ನಿಕ್ ಅಂತ ಹೇಳ್ಬೋದು. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಮನೆಯಲ್ಲೇ ಮಕ್ಕಳನ್ನ ಕೂಡಿ ಹಾಕ್ಲಿಕ್ಕೆ ಇದೊಂದು ಒಳ್ಳೆ ಐಡಿಯಾ ಅಂತ ಹೇಳ್ಬೋದು. ಹೊರಗಿದ್ದ ಟೇಸ್ಟ್ ನಿಮ್ಗೆ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದನ್ನ ಟ್ರೈ ಮಾಡಿ. ಸೊ ಅಶ್ವಿನಿ ಮೇಡಮ್ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ಸೊ ಅದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಸೊ ನೀವು ಎಲ್ರಿಗೂ ಒಂದು ರೋಲ್ ಮಾಡೋದು ಅಂತ ಹೇಳ್ಬೋದು. ಮನೆಯಲ್ಲಿ ಮಕ್ಕಳು ಮನೆ ಊಟವನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಆಗಿದೆ. ಸೊ ಆ ವಿಷಯದಲ್ಲಿ ನೀವು ಕೂಡ ತುಂಬಾ ಲಕ್ಕಿ ಅನ್ಸುತ್ತಲ್ಲ. ಮಕ್ಕಳು ಬಂದು ಕೇಳ್ತಾ ಇರ್ತಾರ, ಅದು ಮಾಡಿಕೊಡಿ ಅಮ್ಮ, ಇದು ಮಾಡಿಕೊಡಿ ಅಂತ. ಹೌದು, ನನ್ನ ಸಣ್ಣವ ಮಗ 4th ಸ್ಟ್ಯಾಂಡರ್ಡ್ ಕೀರ್ತಿ, ಓಕೆ ಓಕೆ, ಅವನು ಇವತ್ತು ನೈಟ್ ಮಲ್ಕೊಳ್ಳುವಾಗ ಅಮ್ಮ ನಾಳೆ ಎಂತ ಸ್ಪೆಷಲ್ ಅಂತ ಕೇಳುವಷ್ಟು ಈಗ ನಾನು ಕುಕ್ ಮಾಡ್ತಾ ಇದ್ದೇನೆ. ಸೊ ಹಾಗಾದ್ರೆ ಅವ್ರಿಗೆ ಬೆಳಿಗ್ಗೆ ಹೇಳೋದು ಕೂಡ ತುಂಬಾ ಖುಷಿಯಿಂದ ಹೇಳ್ತಾರೆ ಅನ್ಸುತ್ತೆ, ಏನೋ ರೆಡಿ ಆಗಿದೆ, ಏನೋ ರೆಡಿ ಮಾಡ್ತಾರೆ ಇವತ್ತಮ್ಮ ಅಂತ ಹೇಳೋ ಎಕ್ಸೈಟ್ಮೆಂಟ್ ಅವರಿಗೆ ಸಹ. ಒಮ್ಮೊಮ್ಮೆ ಅವರದು ಲಿಸ್ಟ್ ಇರ್ತದೆ, ಅಮ್ಮ ನಾಳೆ ಈ ತರ ಮಾಡಿ, ಇದು ಮಾಡಿ, ಅದು ಮಾಡಿ. ಅಂದ್ರೆ 2 ಮಕ್ಕಳಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ ಅನ್ಸುತ್ತೆ. ಶ್ಯೂರ್, ಒಬ್ಬೊಬ್ರಿಗೆ ಒಂದೊಂಥರ ಫೇವರೇಟ್ ಇರ್ತದೆ. ಆಗ ನಾನೇ ಒಂಥರ ಟೈಮ್ ಟೇಬಲ್ ತರ ಅಡ್ಜಸ್ಟ್ ಮಾಡ್ಕೊಂಡು ಇವತ್ತು ನಿನ್ಗೆ ಇದು ಮಾಡ್ತೇನೆ, ನಾಳೆ ನಿನ್ಗೆ ಇದು ಮಾಡ್ತೇನೆ, ಆ ತರ.
ಸೊ ಮನೆಯ ಖುಷಿ ಅಡುಗೆ ಕೋಣೆಯಲ್ಲಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಶ್ಯೂರ್. ಸೊ ಹೋಮ್ವರ್ಕ್ ಎಲ್ಲ ಹೀಗೆ ಮಾಡಿಸ್ತೀರಾ? ಹೋಮ್ವರ್ಕ್ ಮಾಡು, ಇವತ್ತು ಅದು ಮಾಡಿ ಕೊಡ್ತೇನೆ ನಿಂಗೆ ಅಂತ? ಎಜುಕೇಶನ್ ವಿಷಯದಲ್ಲಿ ಆ ತರ ಏನೂ ಇಲ್ಲ, ಅಂದ್ರೆ ಪ್ರಾಂಪ್ಟ್ ಇದ್ದಾರೆ. ಒಮ್ಮೊಮ್ಮೆ ಲಂಚ ಕೊಡ್ಬೇಕಾಗ್ತದೆ. ಹೌದೌದು, ಲಂಚ ಕೊಡೋದು ಈಗಿನ ಮಕ್ಕಳು ಕೇಳೋದಿಲ್ಲ. ಶ್ಯೂರ್. ಸೊ ಹಾಗಾಗಿ ಲಾಕ್ಡೌನ್ ಕೂಡ ಆಯ್ತು. ಸೊ ತುಂಬಾ ಟೈಮ್ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿರ್ತೀರಿ. ಹೊಸ ಹೊಸ ರೆಸಿಪಿ ನಿಮ್ಗಂತೂ ಟ್ರೈ ಮಾಡ್ಲಿಕ್ಕೆ ತುಂಬಾ ಒಳ್ಳೆ ಟೈಮ್. 100%. ಸೊ ಯಾವುದೇ ಸಮಯ ಆಗಲಿ ಅದರಲ್ಲಿ ನಮ್ಮ ಇಂಟ್ರೆಸ್ಟ್ ಅನ್ನ ನಾವು ತೋರಿಸ್ಕೊಳ್ತಾ ಹೋದ್ರೆ ನಮ್ಮ ಟೈಮ್ ಕೂಡ ಹೇಗೆ ಪಾಸ್ ಆಗ್ತದೆ ಅಂತ ಗೊತ್ತಿರೋದಿಲ್ಲ. ಪ್ರತಿದಿನ ಫ್ರೆಶ್ ಅಂತ ಅನಿಸ್ತದೆ, ಮೈಂಡ್ ಫ್ರೀ ಆಗ್ತದೆ. ಕರೆಕ್ಟ್. ಸೊ ಯಾವುದೇ ವಿಷಯ ಆಗಿರ್ಬೋದು, ಅಡುಗೆ ಕೋಣೆ ಅಂತ ಹೇಳಿದ್ರೆ ಒಂದು ಕಡೆ ಪಾರ್ಲರ್ ಇದ್ದಾಗೆ. ಸೊ ಪ್ರತಿಯೊಂದು ಬ್ಯೂಟಿ ವಿಷಯ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅಡುಗೆ ಅಲ್ಲಿರುವಂಥ ಐಟಮ್ಸ್ಗಳು ಕೂಡ ತುಂಬ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತದೆ. ಆ್ಯಂಡ್ ಇನ್ನೊಂದು ಹಾಸ್ಪಿಟಲ್ ಅಂತ ಸಹ ಹೇಳ್ಬೋದು. ಎನಿ ಟೈಮ್ ಹೆಲ್ತ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸೊ ಅಮ್ಮನಿಗೆ ಗೊತ್ತಿಲ್ಲದ ಔಷಧಿ ಎಂತ ಇರ್ತದೆ ಹೇಳಿ. ಕರೆಕ್ಟ್, ಅದು ಹೌದು. ಮನೆಯಲ್ಲೆಲ್ಲ ಮೆಡಿಸಿನ್ ಥರ ರೆಡಿ ಮಾಡಿ ಕೊಡ್ತಾರಲ್ಲ. ಸೊ ಅಮ್ಮನಿಗೆ ಸಿಹಿ ತಿನಿಸೋದು ಸಹ ಗೊತ್ತು, ಕಹಿ ಕೊಟ್ಟು ಗುಣ ಮಾಡೋದು ಕೂಡ ಗೊತ್ತು. ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬಂತಲ್ಲ. ಹಾ, ಇನ್ನು ಸ್ವಲ್ಪ ಕಾಯಿಲಿ, ಆಗ ಕ್ರಿಸ್ಪಿನೆಸ್ ಬರ್ತದೆ. ನೋಡಿ ಲೋ ಫ್ಲೇಮ್ ಅಲ್ಲೇ ಮಾಡ್ತಾ ಇದ್ದೇನೆ ಕೀರ್ತಿ. ಸಡನ್ ಆಗಿ ಗೆಸ್ಟ್ ಬಂದ್ರೆ ಸಡನ್ ಆಗಿ ಏನ್ ಕೊಡುದು ಅಂತಾನೆ ಗೊತ್ತಾಗುದಿಲ್ಲ. ಪಾರ್ಟಿ ಟೈಮ್ ಸ್ನ್ಯಾಕು ಆಗ್ತದೆ. ಹೌದು. ಏನೋ ಕಿಟ್ಟಿ ಪಾರ್ಟಿ ಇದೆ, ಮಕ್ಕಳ ಬರ್ಡೇ ಪಾರ್ಟಿ ಇದೆ, ಆ ಟೈಮಲ್ಲೆಲ್ಲ ಇದನ್ನ ನಾವು ಸುಲಭವಾಗಿ ರೆಡಿ ಮಾಡಿ ಇಟ್ಕೊಳ್ಬಹುದು. 1-2 ದಿನ ಇಟ್ಟರು ಏನಾಗುದಿಲ್ಲ ಕೀರ್ತಿ. ಇದು ಅಂದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೇವಲ್ಲ, ಪಕ್ಕ ಏನು ಹಾಳಾಗುದಿಲ್ಲ. ಯಾವತ್ತಾದ್ರೂ ಅಡುಗೆ ಮಾಡೋಕೆ ಏನಾದ್ರು ಎಡವಟ್ ಮಾಡ್ಕೊಂಡಿರೋದುಂಟಾ ಅಂತ ಹೇಳಿದ್ರೆ, ಈಗ ನಾವು ಫಸ್ಟಿಗೆಲ್ಲ ಟ್ರೈ ಮಾಡ್ಲಿಕ್ಕೆ ಹೋಗ್ತೇವೆ, ಯಾವುದೋ ಒಂದು ಐಟಮ್ ಅನ್ನ ಬಿಟ್ಟು ಕುಕ್ಕರ್ಗೆ ಬಾಯಿ ಹಾಕಿ ಬಿಟ್ಟಿರ್ತೇವೆ. ಸೊ ಹಾಗಾಗಿ ಏನಾದ್ರೂ ಯಾವ್ದಾದ್ರು ಎಡವಟ್ ಮಾಡಿರೋದುಂಟಾ? ಆ ಥರದ್ದೇನೋ ಎಕ್ಸ್ಪೀರಿಯನ್ಸ್ ಇಲ್ಲ. ಅಂದ್ರೆ ನಾನು ಯಾವ್ದೋ ಮೂಡಲ್ಲಿ ಇರ್ತೇವೆ, ಆದ್ರೆ ಒಮ್ಮೊಮ್ಮೆ ಬಿಸಿ ತಂತು ತಾಗ್ತದೆ ಕೀರ್ತಿ, ಆಗ್ತಾನೆ ಇರ್ತದೆ ನನ್ಗೆ. ಸೊ ಬಿಸಿ ಅನ್ನೋಂಥದ್ದು ಅದನ್ನ ನಾವು ತುಂಬಾ ಕೇರ್ ತಗೋಬೇಕಾಗ್ತದೆ ಅಡುಗೆ ಮಾಡುವಾಗ. ಈ ಪ್ಯಾನ್ ಅನ್ನೆಲ್ಲ ನಾವು ಹಿಡಿಯುವಾಗ ಆದಷ್ಟು ಕೇರ್ಫುಲ್ ಆಗಿ ಕೆಲಸ ಮಾಡ್ಬೇಕಾಗ್ತದೆ. ಎಣ್ಣೆ ವಸ್ತು ಎಲ್ಲ ಮಾಡ್ತೇವಲ್ಲ, ಆಗ ಎಣ್ಣೆ ಸಿಡಿತದೆ ಒಮ್ಮೊಮ್ಮೆ. ಹೌದು. ನೋಡಿ ಕೀರ್ತಿ, ರೆಡಿ ಆಗಿದೆ ಅಲ್ಲ. ಈಗ ನಾನು ಇದನ್ನ ಚೆನ್ನಾಗಿ ಕಲರ್ ಬಂದಿದೆ. ತುಂಬಾ ಕಾಯಲೂಬಾರ್ದು, ಇಷ್ಟೇ ಕಾದ್ರೆ ಹದವಾಗಿರ್ತದೆ. ನೋಡಿ ರೆಡಿ ಆಗಿದೆ. ಹೆಲ್ದಿ ಕುಲ್ಕುಲ್ ಇಸ್ ರೆಡಿ ಟು ಸರ್ವ್. ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ನನಗೆ ಹೇಳಿ. ಖಂಡಿತ, ನಾನೊಬ್ಳೆ ಟೇಸ್ಟ್ ಮಾಡೋದಲ್ಲ, ನೀವು ಕೂಡ ಟೇಸ್ಟ್ ಮಾಡಬೇಕು. ಸತಕ ಟೇಸ್ಟ್ ಮಾಡ್ತಾ ಇದ್ದೇನೆ, ಹೇಗಿದೆ ಅಂತ ನಿಮಗೂ ಹೇಳ್ತೇನೆ. ವಾವ್, ತುಂಬ ಚೆನ್ನಾಗಿ ಬಂದಿದೆ. ನಾನು ಅನ್ಕೊಂಡೋದಕ್ಕಿಂತ ಇನ್ನೂ ಚೆನ್ನಾಗಿ ಬಂದಿದೆ. ಸೊ ಇದು ನೀವು ಅನ್ಕೊಂಡ ರೀತಿಗಿಂತ ಇನ್ನೂ ಚೆನ್ನಾಗಿ ಟೇಸ್ಟಿ ಆಗಿದೆ. ಯಾಕಂತ ಹೇಳಿದರೆ ಮಾಡೋ ವಿಧಾನ ಸಿಂಪಲ್ ಆಗಿದ್ರು ಕೂಡ ಟೇಸ್ಟ್ ಅಂತೂ ಅಮೇಝಿಂಗ್. ಸೊ ಎಲ್ಲ ಕೋಕೋನಟ್ ಆಯಿಲ್ ಆ್ಯಂಡ್ ಅದು ಶುಗರ್ ಅದನ್ನು ಸ್ಪ್ರೇ ಮಾಡಿರುವಂಥದ್ದು ಎಲ್ಲ ಕೂಡ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಆ್ಯಂಡ್ ತುಂಬ ಗಟ್ಟಿ ಆಗಿದ್ರೂ ಕೂಡ ಬಾಯೊಳಗೆ ಹೋದ ತಕ್ಷಣ ಕರ್ಗೋಗ್ಬಿಡ್ತದೆ. ಸೊ ನೀವು ಕೂಡ ಕರ್ಗೋಗ್ತೀರಿ ಇದನ್ನು ತಿಂದರೆ. ಸೊ ಇಂಥ ಟೇಸ್ಟಿ ಫುಡ್ಡನ್ನು ಯಾವತ್ತೂ ಮಿಸ್ ಮಾಡ್ಕೊಳ್ಬೇಡಿ. ಇವತ್ತೇ ಮನೆಯಲ್ಲೇ ಟ್ರೈ ಮಾಡಿ. ಯಾವುದಾದ್ರೂ ಕನ್ಫ್ಯೂಷನ್ಸ್ ಇದೆ, ತಯಾರಿಸುವ ವಿಧಾನನ ನೋಡ್ಕೊಂಡು ಬನ್ನಿ. ಕುಲ್ಕುಲ್ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು 1 ಕಪ್, ತುರಿದ ಬೆಲ್ಲ, ಉಪ್ಪು, ತುಪ್ಪ 1-2 ಚಮಚ, ಏಲಕ್ಕಿ ಪುಡಿ, ನೀರು ಹಾಗೂ ಕೊಬ್ಬರಿ ಎಣ್ಣೆ. ಕುಲ್ಕುಲ್ ಅನ್ನು ಮಾಡುವ ವಿಧಾನ: 1 ಬೌಲ್ಗೆ ಗೋಧಿ ಹಿಟ್ಟು, ಬೆಲ್ಲ, 2 ಸ್ಪೂನ್ ತುಪ್ಪ, ಸ್ವಲ್ಪ ಏಲಕ್ಕಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ನಂತರ ಬೇಕಾದಷ್ಟು ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ.
ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಫೋರ್ಕ್ನ ಸಹಾಯದಿಂದ ಕುಲ್ಕುಲ್ ಆಕಾರಕ್ಕೆ ರೋಲ್ ಮಾಡಿ. ಒಂದು ಬಾಣಲಿಗೆ ಬೇಕಾದಷ್ಟು ಎಣ್ಣೆಯನ್ನು ಹಾಕಿ ಕಾದ ನಂತರ ಅದಕ್ಕೆ ತಯಾರಿಸಿದ ಕುಲ್ಕುಲ್ಲನ್ನು ಹಾಕಿ ಕಡಿಮೆ ಬೆಂಕಿಯಲ್ಲಿಟ್ಟು ಕರಿಯಿರಿ. ತಯಾರಾದ ಕುಲ್ಕುಲ್ಲನ್ನು ತೆಗೆದು ಅದರ ಮೇಲೆ ಸಕ್ಕರೆ ಪುಡಿ ಉದುರಿಸಿದರೆ ಬಿಸಿ ಬಿಸಿಯಾದ ಕುಲ್ಕುಲ್ ಸವಿಯಲು ಸಿದ್ಧ. ತಯಾರಿಸುವ ವಿಧಾನನ ನೋಡ್ಕೊಂಡು ಬಂದ್ರಿ. ನಾನಂತೂ ಟೇಸ್ಟ್ ಮಾಡಿ ಫಿದಾ ಆಗೋಗಿದ್ದೇನೆ. ಅಶ್ವಿನಿ ಮೇಡಮ್ನ ಕೈ ರುಚಿ ಬಗ್ಗೆ ಹೇಳುವ ಹಾಗೆ ಇಲ್ಲ. ಸೊ ಕ್ರಿಸ್ಮಸ್ನ ಈ ಸ್ಪೆಷಲ್ ಎಪಿಸೋಡನ್ನು ಇನ್ನಷ್ಟು ಸ್ಪೆಷಲ್ ಮಾಡಿ ನಮ್ಮೆಲ್ಲರಿಗೂ ಸಿಹಿ ತಿನ್ನಿಸಿದ್ದಾರೆ ಅಶ್ವಿನಿ ಮೇಡಮ್. ಸೊ ಅವರಿಗೆ ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕಾರ್ಯಕ್ರಮಕ್ಕೆ ಬಂದದಕ್ಕೆ. ತುಂಬ ಚೆನ್ನಾಗಿ ಮಾತಾಡಿದ್ರಿ, ತುಂಬ ಚೆನ್ನಾಗಿ ಅಡುಗೆ ಮಾಡಿಕೊಟ್ರಿ, ನಮ್ಮನ್ನಂತೂ ಸಿಹಿ ಕಡಲಲ್ಲಿ ತೇಲಿಸ್ಬಿಟ್ರಿ. ಸೊ ಹಾಗಿರುವಾಗ ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ. ಹೇಗೆ ಅನಿಸ್ತದೆ ಮೇಡಮ್ ಈ ಕಾರ್ಯಕ್ರಮಕ್ಕೆ ಬಂದು? ಇವತ್ತು ನಿಮ್ಮ ಜೊತೆ ವೀಕ್ಷಕರ ಜೊತೆ ಏನೋ ಒಂದು ಸಣ್ಣ ಸ್ವೀಟ್ ಡಿಶ್ ಅನ್ನ ಶೇರ್ ಮಾಡ್ಕೊಂಡಿದ್ದೇನೆ. ಸೊ ನನ್ಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಕೀರ್ತಿ. ಥ್ಯಾಂಕ್ ಯು ಸೋ ಮಚ್. ಬಳ್ಳಾಲ್ ಕ್ಯಾಬುಷ್ ಸ್ಪಂದನ ರುಚಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್ ಉಡುಪಿ. ಇವರ ಕಡೆಯಿಂದ ಒಂದು ಹೊಸ ಹಂಡಿ ಪ್ರೆಷರ್ ಕುಕ್ಕರ್ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಇದರ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಇದು ವಿಸಿಲ್ ಕೂಗಿದ ನಂತರ ಕೂಡ ಯಾವುದೇ ಚೆಲ್ಲೋದಿಲ್ಲ. ಸೊ ಸ್ವಚ್ಛ ಕುಕ್ಕರ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಸೊ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡೋರಿಗೆ ಇದು ಖಂಡಿತ ತುಂಬ ಚೆನ್ನಾಗಿ ಸಾಥ್ ಕೊಡ್ತದೆ. ಸೊ ಇಂತಹ ಕುಕ್ಕರನ್ನು ಮಿಸ್ ಮಾಡ್ಕೊಳ್ಬೇಡಿ. ಈ ಕುಕ್ಕರನ್ನು ನಿಮ್ಮದಾಗಿಸ್ಕೊಳ್ಬೇಕಾದ್ರೆ ಇವತ್ತೇ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್ ಉಡುಪಿಯಲ್ಲಿರುವಂತಹ ಮಳಿಗೆಗೆ ಭೇಟಿ ಕೊಡಿ. ಸೊ ಈ ಕುಕ್ಕರನ್ನು ಪರ್ಚೇಸ್ ಮಾಡಿ ಕ್ಲೆನ್ಲಿನೆಸ್ಸನ್ನು ಮೇಂಟೈನ್ ಮಾಡಿ. ಅಡುಗೆ ಮಾಡಲಿಕ್ಕೆ ಗೊತ್ತಿದ್ರೆ ನಿಮ್ಮ ಬತ್ತಳಿಕೆಯಲ್ಲಿ ಇನ್ನೊಂದು ಅಸ್ತ್ರ ಇದ್ದ ಹಾಗೆ. ಸೊ ಹಾಗಾಗಿ ಈ ಅಸ್ತ್ರನ ಮಿಸ್ ಮಾಡ್ಕೊಳ್ಬೇಡಿ. ನಿಮಗೆ ಅಡುಗೆಯಲ್ಲಿ ಇನ್ನಷ್ಟು ವೆರೈಟೀಸ್ಗಳನ್ನು ಕಲಿಬೇಕು ಅಂತಿದ್ರೆ ತಪ್ಪದೆ ನಮ್ಮ ಬಳ್ಳಾಲ್ ಕ್ಯಾಬುಷ್ ಸ್ಪಂದನ ರುಚಿ ಕಾರ್ಯಕ್ರಮನ ನೋಡ್ತಾ ಇರಿ. ಸೊ ಇವತ್ತಿನ ಎಪಿಸೋಡನ್ನು ಎಂಡ್ ಮಾಡುವಂಥ ಟೈಮ್ ಬಂದಾಯಿತು. ಕ್ರಿಸ್ಮಸ್ ಸ್ಪೆಷಲ್ ಎಪಿಸೋಡಲ್ಲಿ ಸಿಹಿ ತಿಂಡಿ ಏನೋ ತಿಂದ್ವಿ. ಸೊ ಇನ್ನೂ ವೆರೈಟಿ ಡಿಶಸ್ನೊಂದಿಗೆ ನಾವು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ. ಹಾಗೆಯೇ ಅಡುಗೆ ಮಾಡೋದನ್ನು ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯನ್ನು. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ.